ಪುತ್ತೂರಿನ ಅಕ್ಷಯ್ ರೈ ಅವರು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕಂದಿನಿಂದಲೂ ಬಿಜೆಪಿ ಪಕ್ಷದಲ್ಲಿ ಬಹಳ ನಿಷ್ಠೆಯಿಂದ ದುಡಿಯುತ್ತಾ ಬಂದಿರುವ ಅಕ್ಷಯ್ ರೈ ಅವರು ಪಕ್ಷದ ನಿಷ್ಠೆಗೆ ಈ ಸ್ಥಾನ ಸಿಕ್ಕಿದೆ ಅಂದ್ರೆ ತಪ್ಪಾಗಲಾರದು. ಇನ್ನು ಅಕ್ಷಯ್ ರೈ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಮುಖಂಡ ಸದಾಶಿವ ರೈ ದಂಬಿಕಾನ್ ಅವರ ಪುತ್ರರಾಗಿದ್ದು, ಇವರ ಶ್ರಮಕ್ಕೆ ಪಾರ್ಟಿ ಹೈಕಮಾಂಡ್ ಯುವ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ.